ಹಲೋ ಬಂಧುಲ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಂಚೊಲ್ಲರು ಮಾತಿರಲಿ, ನಾನು ಹುಷಾರಿಲ್ಲ. ಯಾನಿಕ್ಲ ಆಲ್ರೆಡಿ ಪಂತ ಇನಿ 1 ತಾರೀಕು ನೀ ಎಂಕ್ಲೆಗ್ ಉಡುಪಿಗೆ ವೈವ ಪ್ರೆಸೆಂಟೇಷನ್ಗೂ ಪ್ಯಾರ್ ಉಂಟು. ಸೊ ಪಿದಾಡ್ನ ಎಂಕ್ಲಿತ್ತ ಎನ್ನೊಟ್ಟಿಗೆ ಪ್ರವೀಣ್ ಉಲ್ಲೆ ಡ್ರೈವಿಂಗ್ ಅಂತಂದುಲ್ಲೆ, ಬುಕ್ಕ ಯಶಸ್ವಿ ಉಲ್ಲಾಲು, ಭವ್ಯ ಉಲ್ಲಾಲು ಇತ್ತ ಎಂಕ್ಲ ಪಿದಾಡ್ನೆ ಬಲೆ ಪೊಯ್ ಓದ್ಲೆ ಯಾಲ ಓದುದನ್ನೇ ಇಜ್ಜಿ ಫುಲ್ ಬಿಸಿ. ನಿಖಲ್ ತೂತಾರೆ ಬ್ಲಾಗ್, ಕೊಡದ ಬ್ಲಾಗ್ ತೂತಾರದೆ, ಕೊಡದ ಬ್ಲಾಗ್ ತೂದಿ ಜನ ತೂಲೆ. ನಾನಂತ ಚೂರು ಓದಿದ್ರೆ ಸ್ಟಾರ್ಟ್ ಮಾಡ್ಪುಣೆ ಏನ ಪ್ರಾಜೆಕ್ಟ್ ನನ್ನ ಪ್ರಾಜೆಕ್ಟ್ ನಾನು ಯೂನಿವರ್ಸಿಟಿ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ಪೆ. ಫೈನಲಿ ಕಾಲೇಜಿಗೆ ಎತ್ತಿಯ ಮಧ್ಯಾಹ್ನ ಕಂಡಲ್ಲ ಹೊಸತ್ ಫ್ರೆಂಡ್ ಒಂಜಿ ಆ್ಯಡ್ ಆತೀರಿ ವಿನುತಾ ಬ್ಲಾಗ್ ನಿಖಿಲ್ ಒಂಜಿ ಹಾಯ್ ಬಲ್ಲೆ ಯಾರು ಭವ್ಯ ಪ್ರವೀಣ ಭಯಂಕರ ರಶ್ ಫಿಫ್ತ್ ಬತ್ತ 11 ಗಂಟೆ ಬತ್ತನಕ್ಲೆ ವೇಟ್ ಮಾಡ್ತೊಂದಿಲ್ಲ ಚಾ ಬರ್ಕಲ್ಲಿ ಫುಲ್ ರಶ್ ಉಂಟು. ಕೈಗೆಂತ ಪ್ರವೀಣ ಕೈದುಲೆ ಕೈ ಏನು ಬರ್ಸತ್ತ ಬಸ್ ಟೈಮ್ ಅಂಚನೆ ಮಾತೆಲ್ಲ ಬೋರ್ ಜಾರ ಬುಕ್ಕ ಪ್ರವೀಣ ವಿಶೇಷ ಮಳೆ ಬಂದು ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ. ನಾವಿವಾಗ ಎಂಕ್ಲಿತ್ತ MGM ಕಾಲೇಜ್ ಇಲ್ಲ ವೈವಾ ಪ್ರೆಸೆಂಟೇಷನ್ ಬರ್ತದೇನೆ. ಪ್ರವೀಣ ಮಾತಾಡ ಚಾ ಬರಡು ಇತ್ತ ಎಂಕ್ಲು ಚಾ ಪರಿಯರೆ ಪೋವೊಂದಿಲ್ಲ ಕ್ಯಾಂಟೀನ್ ಎತ್ತಿಯ ಬರ್ಸಾಗ ಬೆಚ್ಚ ಬೆಚ್ಚ ಚಾ ಪರಿಯರೆ ಬಾರಿ ಖುಷಿ ಆಪುಂಡತೆ ಅಲ್ಲ ಪ್ರವೀಣ ಪೋಯ್ ಬಲೆ ಅಲ್ಲ ಇಂಗ್ಲಿತ್ತೆ ಸಮೋಸ ಅಲ್ಲ ಶಾಲ ಪರದಿಲ್ಲ ಜಸ್ಟ್ ಅಂದ್ರೆ ಅವು ರಿಮೂವೇಬಲ್ ಬೊಟ್ನ ಬಗ ಪಾಡಲಿ ಬೊಟ್ನ ಬಗ ದೆಪ್ಪುಲಿ ವಿಷಯ ಅಂದ ಬಡ ಒಂದು ಮಾತ್ರ ಹಿಂಗೆ ಜೋರು ಸಮೋಸ ತಿಂತಾಂಡು ಜೋರು ಬಡ ಉಂಟು ನಿಂತೆ ಚೂರು ರಿಲ್ಯಾಕ್ಸ್ ಫೀಲ್ ಆಗುಂಟು ಖುಷಿ ಆಗುಂಟು. ನನ್ನ ಹೋಗ್ತಾಂಡು ಗಂಟೆ ಒಂಜಿ ಕರೀಡು ನನ್ನ ವೈವ್ ಆಧುನಿಕರಿಗೆ ಮೀಟ್ ಆಪೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇವೆ. ಮೆಕ್ಲು ಮೂಳೆಯಲ್ಲಿ ಇರುಂಡೆ ಆಂಡ ಕಲ್ತದ್ದು ಎನ್ನ ಪ್ರಾಜೆಕ್ಟ್ ವೈವ್ ಆಂಡ್ ನನ್ನ ಪಿದಾಡ್ನೆ ಗಂಟೆ 3 ಗಂಟೆ ಬರ್ತೇನೆ. ಪ್ರವೀಣ ವೇಟ್ ಮಾಡ್ಕೊಂಡು ಪ್ರವೀಣ ಇಲ್ಲ ಇದೆ ಡಿಸ್ಕಸ್ ಆಗುಂದು ಪ್ರಾಜೆಕ್ಟ್ ಬಗ್ಗೆ ಬಗ್ಗೆ ಆಯ್ತು ಕೇಳಿರಿಯಾ ಔಟ್ಪುಟ್ ಬೋರ್ಡಿಂಗ್ ಜನರಲ್ ಆಧುನಿಕ ಪಂಚಾರೆ ಜನರಲ್ ಆಧುನಿಕ ಗೂಗಲ್ ಬಟ್ ನಿಕ್ಕಲ್ನ ಎಕ್ಸ್ಪೀರಿಯನ್ಸ್ ಬೋರ್ಡ್ ಪ್ರಾಜೆಕ್ಟ್ ಮಂತಿ ಬೊಕ ನಿಕ್ಲಿಕ್ ಏನಡ ಇಮೆ ಮಂಜಕ್ಕೆ ಜನರಲ್ ಅದಕ್ಕೆ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಡಿಸ್ಅಡ್ವಾಂಟೇಜ್ ಫೈನಲಿ ಎಂಕ್ಲ ವೈವಾಂಡ್ ಮಾತೇರ್ನಲ್ಲ ಎಂಕ್ ಓಕೆ ಪ್ರವೀಣಗೆ ಎಂಚೆತ್ತಿದ್ಯಾ ಕಂಫರ್ಟೇಬಲ್ ಫೀಲ್ ಆನ್ ಪನ್ನಗದಲ್ಲ ಎಂಕಲ ಈಸಿ ಇತ್ತು ನಾಟ್ ಬ್ಯಾಡ್. ಎಂಕಲ್ನ MBA ಎಲ್ಲ ಮುಗಿಂದ ಖುಷಿ ಆಗುಂಡು ಸ್ಯಾಟಿಸ್ಫೈಡ್ ಆತನೆ ಎಂಕಲ ಆನ್ಸರ್ ಟೀಚರ್ ಬೈ ಖುಷಿ ಅಂತಂದ್ರೆ ಅದಕ್ಕೆ ಕಂಡೆ ನಿಖಿಲಾಗೆ ಏರ್ಲ ಆನ್ಸರ್ ಬಂದಿಜೆ ವೆರಿ ಗುಡ್ ಗರ್ಲ್ ಚೂರ್ ಓವರ್ ಆಯ್ಜಾ 6 ಮಿನಿಟ್ ಏರ್ ದಾಟದೆ ಕಾವು ಕಣ್ಣಕ್ಕೆ ಮಂತನಾರೆ ಎಂಕಲನ ಮನಸ್ ಮಂತದು ಪಿದಾಡ್ನೆ ಪೋಯ್ ಬಲೆ ಉನ್ಕ ಸೊ ಎಂಕ್ಲಿತ್ತೆ ಕರಾವಳಿ ಪರ್ಲ್ ಹೋಟೆಲ್ಗೆ ಬತ್ತ ಮನಸ್ ಮನ್ಪುಗ ಪಂಡದೆ ಬಲೆ ಪೋಯ್ ಒಂಜಿ ಹಾಯ್ ಬಲ್ಲ ಅಂಕಲ್ ಅರೆ ಇದಾಯ್ತು ನಂದು ಜೊತೆಜಿ. ವಾವ್, ಹೋಟೆಲ್ ಇಸ್ ವೆರಿ ನೈಸ್. ಎಂಕ್ಲಿತ್ತೆ ಹೋಟೆಲ್ ಇಲ್ಲ ವೇಟ್ ಮಂತದಲ್ಲ ಆರ್ಡರ್ ಮಂತದ ಅಂಡ್ ಮೂಲೆಡಾ ಎಂಗ್ಲ ಫಸ್ಟ್ ಐಟಮ್ ಚಿಕನ್ ಸೂಪ್ ಬರ್ತಂಡು ಆ ಬರ್ಬಿಜಿಯ ಕರೆಕ್ಟ್ ನಾಳೆ ಇವತ್ತಿನ ಹೋಗಲ್ಲ ಕರೆಕ್ಟ್ ತಿಕ್ಕೊಂಡು ಒಂಚೂರು ಎಟ್ಟೆತ್ತು ಹಾಕೊಂಡು
ಕಾಫಿ ತಗೊಂಡು ನಾನು ಚಿಕನ್ ಸೂಪ್, ಅವು ಸೇಮ್ rice. Don't forget to tag me. ಈಗೆಲ್ಲ ಮಾತೆ ನಾನು ಆರ್ಡರ್ ಬರ್ತೇನೆ ಮಾಯನ ನಲ್ಲ ಬರಿಸಿ ಅಲ್ಲಿ ಮಂಚಿಗೆ ಬರ್ತಂದು ಕೊನೊಂದಿ ಈಗ ಸೂಪ್ ತಿಂದಾಂಡ ಚಿಕನ್ ಚಿಲ್ಲಿ ಬರ್ತಂಡು ಬಿರಿಯಾನಿ ಬರ್ತಂಡು ಆಯ ದಾಲ ಬರಿಸಿ ಎಂಕ್ಲಿತ್ತ ಸಸಿ ಹಿತ್ತು ಬೀಚಿಗೆ ಹೋಗೊಂದುಲ್ಲ. ಸಸಿ ಹಿತ್ತು ಬೀಚಿಗೆ ಸೋಸುಗ ಆಲ್ಮೋಸ್ಟ್ ನೆಕ್ ಬರ್ತೀನಿ ಆಲ್ಮೋಸ್ಟ್ ಫೋಟೋ ಶೂಟಿಗ ಈ ಜಾಗ ಸ್ವಲ್ಪ ಕ್ಲೀನ್ ಅವಳೊಂದು ಬ್ಲಾಗರ್ ಒಳ್ಳೆ ಇರ್ತಲೆ ಸಿಕ್ಕಡ್ ವಿಡಿಯೋ ಅಂತಂದ್ರೆ ಇರು ನೀನೇನ ಸೈಲೈಟ್ ಸರಿ ತುಂಬಾ ವಿಷಯ ಓಡ್ತಾ ಉಂಟು ಪಾಪ ಸ್ಟ್ರೆಸ್ ಇಡ್ಲಿ ಟೆಂಕ್ಲು ಪೋಂದಿಲ್ಲ. ಸಸಿ ಹಿತ್ಲು ಬೀಚಿಗೆ ಮುಳಂಜಿ ಫೋಟೋ ಶೂಟ್ ಅವನುಂಡು. ಫೋಟೋಗ್ರಾಫರ್ ಆಫ್ ದಿ ಇಯರ್ ಅದೇ ಓಲ್ ಓಲ್ ವಿಡಿಯೋ ಮಾಡ್ತಾರೆ ಆಯಂದು ಫೋಟೋ ಶೂಟ್ 360 ರೊಟೇಟ್. ಮರುವ ಇಂಡು ಸೋಕ್ ಸೋಕ್ದ ಡಿಸೈನ್ ಇದ ಯಾನ್ ಪೆಜೊಂಡೆ ಚೂರು ಅಕ್ವೇರಿಯಂ ಗೂ ಪಾಡ್ಯಾರೆ. ಯಾನ್ ಈ ವ್ಲಾಗ್ ನೀಟಗೆ ಎಂಡ್ ಮಾಡ್ತವೆ. ವ್ಲಾಗ್ ನಿಕ್ಲೆಗೆ ಚೂರಲ್ಲ ಇಷ್ಟ ಲೈಕ್ ಮಾಡ್ಪ್ಲೆ ಶೇರ್ ಮಾಡ್ಪ್ಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಪನ್ಯ ಪನ್ಯ ಲೈಕ್ ಮಾಡ್ಪ್ಲೆ ಶೇರ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಬೈ.